ಅದ್ಯಾಕೋ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅಂಬೇಡ್ಕರ್ ಕಂಡ್ರೆ ಯಾಕೋ ಅಷ್ಟು ಸಿಟ್ಟು, ಯಾಕೋ ಅಷ್ಟು ದ್ವೇಷ ಅನ್ನೋದು ಕೊನೆವರೆಗೂ ಗೊತ್ತಾಗಲಿಲ್ಲ. ಪಾರ್ಲಿಮೆಂಟ್ ಅಲ್ಲಂತೂ ಅಂಬೇಡ್ಕರ್ ಅವರ ಪ್ರತಿ ಮಾತಿಗೂ ಜವಾಹರ್ಲಾಲ್ ನೆಹರು ಸಿಟ್ಟಾಗುತ್ತಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 2 ಬಾರಿ ಚುನಾವಣೆಯಲ್ಲಿ ಸೋಲಿಸಲು ಏನೆಲ್ಲ ತಂತ್ರಗಳನ್ನ ಈ ಕಾಂಗ್ರೆಸ್ ಪಕ್ಷ ಅಳವಡಿಸಿತ್ತು ಗೊತ್ತಾ? ಅಂಬೇಡ್ಕರ್ ಸೋಲಿಸಲು ಕಾಂಗ್ರೆಸ್ ಪಕ್ಷ ಮಾಡಿದ್ದೇನು ಅನ್ನೋದು ನೀವು ತಿಳಿಯಲೇಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ವಿರುದ್ಧ ಅಭ್ಯರ್ಥಿ ಹಾಕಿದ್ದು ಇದೇ ಕಾಂಗ್ರೆಸ್. ಅಂಬೇಡ್ಕರ್ ಅವರ ಸೋಲಿಗೆ ಎಲ್ಲ ಬಗೆಯ ತಂತ್ರಗಾರಿಕೆಯನ್ನು ಹಿಡಿದಿದ್ದೇ ಇದೇ ಕಾಂಗ್ರೆಸ್. ಸ್ವತಃ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಲು ಅವರದೇ ಆಪ್ತ ಸಹಾಯಕನಾದಂತಹ ನಾರಾಯಣ್ ಸದೋಬಾ ಕರ್ಜೋಲ್ಕರ್ ಅನ್ನ ಎತ್ತಿ ಕಟ್ಟಿ ಅಂಬೇಡ್ಕರ್ ವಿರುದ್ಧ ಅಭ್ಯರ್ಥಿಯನ್ನಾಗಿ ಮಾಡಿದ್ದು ಇದೇ ಕಾಂಗ್ರೆಸ್. ಇವೆಲ್ಲದಕ್ಕೂ ಇತಿಹಾಸಗಳ ದಾಖಲೆ ಕೂಡ ಇದೆ. ಇದಷ್ಟೇ ಅಲ್ಲದೆ ಕೇವಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ ಮಾತ್ರಕ್ಕೆ ನಾರಾಯಣ್ ಕರ್ಜೋಲ್ಕರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದು ಈ ದೇಶದ ಜನತೆ ಮಾತ್ರ ಮರೆಯುವಂತಿಲ್ಲ. ಇಷ್ಟೇ ಅಲ್ಲ, ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ ಖುಷಿಗಾಗಿ ತಮ್ಮ ಗೆಳತಿ ಲೇಡಿ ಎಡ್ವಿನಾ ಮೌಂಟ್ ಬ್ಯಾಟನ್ಗೆ ಸನ್ಮಾನ್ಯ ಶ್ರೀ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪತ್ರ ಬರೆಯುತ್ತಾರೆ. ಚಾರಿತ್ರಿಕ ದಾಖಲೆಗಳ ಪ್ರಕಾರ ಹಿಂದೂ ಮಹಾಸಭಾ ಮತ್ತು ಜನಸಂಘ ಅಂಬೇಡ್ಕರ್ ಅವರ ವಿರುದ್ಧ ಚುನಾವಣೆಯಲ್ಲಿ ಅಭ್ಯರ್ಥಿ ಕೂಡ ಹಾಕೋದಿಲ್ಲ. ಅವರು ಗೆಲ್ಲಲಿ ಎನ್ನುವುದು ಅವರ ಇಚ್ಛೆ ಆಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಸಂವಿಧಾನವನ್ನ ಬರೆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅವರು ಈವರೆಗೆ ಅವರ ಸಾವಿನ ನಂತರವೂ ಭಾರತ ರತ್ನ ಪ್ರಶಸ್ತಿಯನ್ನು ಮಾತ್ರ ಕೊಡಲೇ ಇಲ್ಲ. ಇದು ಕೇವಲ ಜವಾಹರ್ಲಾಲ್ ನೆಹರುಗೆ ಮಾತ್ರ ಅಂಬೇಡ್ಕರ್ ಮೇಲೆ ಸಿಟ್ಟಿರಲಿಲ್ಲ. ಮಹಾತ್ಮ ಗಾಂಧಿಗೂ ಕೂಡ ಅಂಬೇಡ್ಕರ್ ಮೇಲೆ ಪ್ರೀತಿ ಕೂಡ ಇರಲಿಲ್ಲ. ಅಂಬೇಡ್ಕರ್ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆ ದೇಶ ಆದಾಗ ಎಲ್ಲ ಮುಸಲ್ಮಾನರನ್ನ ಭಾರತದಿಂದ ಕಳಿಸಿ ಅಂತ ಮಹಾತ್ಮ ಗಾಂಧೀಜಿಯವರಿಗೆ ಬೇಡಿಕೊಂಡಿದ್ದೇ ಈ ಅಂಬೇಡ್ಕರ್. ಕಾರಣ, ಭಾರತದ ಸಂವಿಧಾನವನ್ನು ಮುಸಲ್ಮಾನರು ಒಪ್ಪಿಕೊಳ್ಳುವುದಿಲ್ಲ. ಅವರು ಯಾವತ್ತು ಶರಿಯಾ ಸಂವಿಧಾನವನ್ನ, ಶರಿಯಾ ರೂಲ್ಸ್ ಅನ್ನ, ಅಂದ್ರೆ ಇಸ್ಲಾಂನಲ್ಲಿ ಬರೆದ ಸಂವಿಧಾನವನ್ನೇ ಒಪ್ಪಿಕೊಳ್ಳುತ್ತಾರೆ. ಹಾಗಿದ್ದಾಗ ಅವರು ಭಾರತದಲ್ಲಿ ಇರುವುದು ಸರಿಯಲ್ಲ ಅಂತ ಕಿವಿಮಾತು ಕೂಡ ಹೇಳಿದ್ದರು. ಆದರೆ ಭಾರತದ ಪಿತಾಮಹ ಮಹಾತ್ಮ ಗಾಂಧಿಗೆ ಅದ್ಯಾಕೋ ಗೊತ್ತಿಲ್ಲ, ಮುಸಲ್ಮಾನರು ಅಂದ್ರೆ ಅಷ್ಟೊಂದು ಪ್ರೀತಿ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಎಲ್ಲ ಹಿಂದೂಗಳನ್ನ ಅಲ್ಲಿಂದ ಓಡಿಸಿದರೆ ಇವರು ಮಾತ್ರ ಮುಸ್ಲಿಮರನ್ನ ಇಲ್ಲೇ ಇರಬೇಕು ಅಂತ ಮನವಿ ಮಾಡಿಕೊಂಡಿದ್ದರು. ಭಾರತ ಒಂದು ಸೆಕ್ಯುಲರ್ ಕಂಟ್ರಿ, ಹೀಗಾಗಿ ಇಲ್ಲಿ ಹಿಂದೂ ಮುಸ್ಲಿಮರು ಇರಬೇಕು ಅಂತ ನಮ್ಮ ಗ್ರೇಟ್ ಮಹಾತ್ಮ ಗಾಂಧಿಯವರ ಆಸೆ ಆಗಿತ್ತು. ಮುಸಲ್ಮಾನರು ಇಲ್ಲಿಂದ ಹೋಗಬಾರದು, ಮುಸಲ್ಮಾನರನ್ನ ಹೊಡೆಯಬಾರದು ಅಂತ ಕೋಲ್ಕತ್ತಾದಲ್ಲಿ ಉಪವಾಸ ಕೂಡ ಮಾಡಲು ಮುಂದಾಗಿರುತ್ತಾರೆ. ಈ ಒಂದು ಕಾರಣಕ್ಕೆ ಏನೋ ಗೊತ್ತಿಲ್ಲ, ಹೀಗಾಗಿಯೇ ಗಾಂಧಿ ಆಗಲಿ ಜವಾಹರ್ಲಾಲ್ ನೆಹರು ಆಗಲಿ ಅಂಬೇಡ್ಕರ್ ಮೇಲೆ ಕೋಪ ಮಾಡಿಕೊಂಡಿದ್ದು ಇತಿಹಾಸದಲ್ಲಿ ಬರೆದಿದೆ. ಅಷ್ಟೇ ಯಾಕೆ, ಅಂಬೇಡ್ಕರ್ ಮರಣ ಹೊಂದಿದಾಗ ಅವರ ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಕೂಡ ಕಾಂಗ್ರೆಸ್ನವರು ಜಾಗ ಕೊಡುವುದಿಲ್ಲ ಅನ್ನೋದು ಎಷ್ಟು ನೀಚತನದ ಪರಮಾಧಿ ಅಂತ ನೀವೇ ಯೋಚನೆ ಮಾಡಿ. ಕಾಂಗ್ರೆಸ್ನವರಿಗೆ ಅಂಬೇಡ್ಕರ್ ಅಂದ್ರೆ ಅಷ್ಟೊಂದು ದುಶ್ಮನಿ ಹುಟ್ಟಿದ್ದು ಯಾಕೆ ಅಂತ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಕೆ ಪ್ರಯತ್ನ ಮಾಡೋಣ. ಅದು 1947ನೇ ಇಸ್ವಿ. ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿತ್ತು. ಆದ್ರೆ ತಕ್ಷಣವೇ ಆ ಸಮಯದಲ್ಲಿ ಇಲೆಕ್ಷನ್ ಕೂಡ ಮಾಡಲು ಸಾಧ್ಯವಿರಲಿಲ್ಲ. ಇದೇ ಕಾರಣ 15 ಜನರ ಕ್ಯಾಬಿನೆಟ್ ಅನ್ನ ಆಗಿನ ಕಾಲದಲ್ಲಿ ನೇಮಕ ಮಾಡಲಾಗುತ್ತದೆ. ಈ 15 ಜನ ಕ್ಯಾಬಿನೆಟ್ ಮೊಟ್ಟ ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿಯನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಕೂಡ ನಿರ್ಧಾರ ಮಾಡಬೇಕಾಗಿತ್ತು. ವಿಚಿತ್ರ ಏನಂದ್ರೆ 15ರಲ್ಲಿ 12 ಜನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆಗಬೇಕೆನ್ನುವ ನಿರ್ಣಯ ತೆಗೆದುಕೊಳ್ಳುತ್ತಾರೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಆಗಲೇ ಸತ್ತು ಹೋಗಿತ್ತು ಅನ್ನೋದಕ್ಕೆ ಇಲ್ಲಿದೆ ನೋಡಿ ಒಂದು ಉದಾಹರಣೆ. ಇದೇ ಪಿತಾಮಹ ಅಂದುಕೊಂಡ ಮಹಾತ್ಮ ಗಾಂಧಿ ಆ 15 ಜನರು ಕೊಟ್ಟಂತಹ ಓಟುಗಳನ್ನ ನಂಬುವುದಿಲ್ಲ. ನಿಜ ಹೇಳಬೇಕೆಂದ್ರೆ ಆ 15 ಜನ ಕಮಿಟಿಯಲ್ಲಿ ಅದೇನೋ ಅಂತಾರಲ್ಲ ಕಿಂಗ್ ಮೇಕರ್, ಆತರ ಗಾಂಧಿ ಭಾರತವನ್ನ ಆಳಿದ್ದು ನಿಜ ಅಂತ ಈಗ ಕೂಡ ನಿಮಗೆ ಗೊತ್ತಾಗಲಿ. 15ರಲ್ಲಿ 12 ಜನ ಸರ್ದಾರ್ ವಲ್ಲಭಾಯಿ ಪಟೇಲ್ ಆಯ್ಕೆ ಮಾಡಿದ್ರು ಕೂಡ ಗಾಂಧಿ ಮಾತ್ರ ಆಯ್ಕೆ ಮಾಡಿದ್ದು, ಸೆಲೆಕ್ಟ್ ಮಾಡಿದ್ದು ತಮ್ಮ ನೆಚ್ಚಿನ ಜವಾಹರ್ಲಾಲ್ ನೆಹರು ಅವರನ್ನ. ಇದಕ್ಕೆ ಮುಖ್ಯ ಕಾರಣ ಜವಾಹರ್ಲಾಲ್ ನೆಹರು ಮುಸ್ಲಿಮರ ಓಲೈಕೆಯನ್ನ ಮಾಡುತ್ತಿದ್ದರು. ಗಾಂಧಿ ಕೂಡ ಮುಸ್ಲಿಂ ಓಲೈಕೆಯಲ್ಲಿ ನಂಬರ್ 1 ಆ ಸಮಯದಲ್ಲಿ. ಆದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಯಾವತ್ತು ಮುಸ್ಲಿಮರನ್ನ ಓಲೈಕೆ ಮಾಡಿದಂತಹ ಉದಾಹರಣೆಗಳೇ ಇಲ್ಲ. ಹೀಗಾಗಿ ಗಾಂಧಿ ಜವಾಹರ್ಲಾಲ್ ನೆಹರು ಅವರನ್ನ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅಂತ ಎಲೆಕ್ಷನ್ ಮಾಡುವ ಬದಲು ಸೆಲೆಕ್ಷನ್ ಮಾಡಿಬಿಡುತ್ತಾರೆ. ಅದು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನುಂಗಲಾದಂತಹ ತುತ್ತಾಗಿತ್ತು. ಯಾಕಂದ್ರೆ ಮೊದಲಿನಿಂದಲೂ ಗಾಂಧಿ ಆಗಲಿ ಜವಾಹರ್ಲಾಲ್ ನೆಹರು ಆಗಲಿ ಹೇಳೋಕೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ರು. ಆದ್ರೆ ದಲಿತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅನ್ನೋದು ಅಂಬೇಡ್ಕರ್ ಅವರಿಗೆ ಚೆನ್ನಾಗಿ ಗೊತ್ತಾಗಿ ಹೋಗಿತ್ತು. ಇದು ರಾಜಕೀಯ ಕುತಂತ್ರ ಅನ್ನೋದು ಅವರಿಗೆ ಗೊತ್ತಿತ್ತು. ಆ ರಾಜಕೀಯ ಕುತಂತ್ರ ಇವತ್ತಿಗೂ ನಡೀತಾ ಇರೋದು ದುರಾದೃಷ್ಟ. ಯಾಕಂದ್ರೆ ಅವರಿಗೆ ಹೆಚ್ಚಾಗಿ ಮುಸ್ಲಿಮರ ಬಗ್ಗೆ ಕಾಳಜಿ ಇತ್ತು, ದಲಿತರ ಬಗ್ಗೆ ಯಾವತ್ತೂ ಕಾಳಜಿ ಇರಲಿಲ್ಲ ಅನ್ನೋದು ಅಂಬೇಡ್ಕರ್ಗೆ ಸ್ಪಷ್ಟವಾಗಿ ಹೋಗಿತ್ತು.
ಈ 15 ಜನ ಕಮಿಟಿಯಲ್ಲಿ ಎಲ್ಲರೂ ಒಂದೊಂದು ಕ್ಯಾಬಿನೆಟ್ ದರ್ಜೆಯ ಹುದ್ದೆಯನ್ನ ಕೊಡಲಾಗುತ್ತದೆ. ಆಗ BR ಅಂಬೇಡ್ಕರ್ ಅವರಿಗೆ ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡುತ್ತಾರೆ. ಕಾನೂನು ಮಂತ್ರಿ ಆದ ತಕ್ಷಣ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹಲವಾರು ಸಾಮಾಜಿಕ ಸುಧಾರಣೆಗಳನ್ನ ತರಬೇಕೆಂದು ಬಯಸಿದ್ದರು. ಕಾರಣ ಸಂವಿಧಾನದ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಅವರೇ ಆಗಿದ್ದರು. ಆದ್ರೆ ಅಂಬೇಡ್ಕರ್ ಯಾವುದೇ ಪ್ರಸ್ತಾಪಗಳನ್ನ ಮಾಡಿದಾಗ ಜವಾಹರ್ಲಾಲ್ ನೆಹರು ಅವರು ಅದನ್ನ ಒಪ್ಪುತ್ತಿರಲಿಲ್ಲ ಅನ್ನೋದು BR ಅಂಬೇಡ್ಕರ್ಗೆ ಮೊದಲ ದಿನದಿಂದಲೇ ಗೊತ್ತಾಗಿ ಹೋಗಿತ್ತು. ಅಂಬೇಡ್ಕರ್ ಕ್ಯಾಬಿನೆಟ್ ಕಮಿಟಿಯಲ್ಲಿ ಇದ್ದರೂ ಕೂಡ ಅವರನ್ನ ಜವಾಹರ್ಲಾಲ್ ನೆಹರು ಅವರು ತುಚ್ಛವಾಗಿ ನೋಡಿಕೊಳ್ಳುತ್ತಿದ್ದರು. ಎಷ್ಟೋ ಬಾರಿ ಕ್ಯಾಬಿನೆಟ್ ಸಭೆಯಲ್ಲಿ ಅಂಬೇಡ್ಕರ್ ಅವರನ್ನ ಜವಾಹರ್ಲಾಲ್ ನೆಹರು ಅವರು ಹಾಗೂ ನೆಹರು ಅವರ ಕೆಲವು ಆತ್ಮೀಯರು ಅಂಬೇಡ್ಕರ್ ಅವರನ್ನ ಓಪನ್ ಆಗಿ ಇನ್ಸಲ್ಟ್ ಮಾಡುತ್ತಿದ್ದರು. ಇಷ್ಟೆಲ್ಲ ಅವಮಾನಗಳನ್ನ ಸಹಿಸಿಕೊಂಡರು ಡಾಕ್ಟರ್ BR ಅಂಬೇಡ್ಕರ್ ಆ ಕ್ಯಾಬಿನೆಟ್ ನಲ್ಲಿ ಮುಂದುವರಿಯುತ್ತಾರೆ. ಇದಕ್ಕೂ ಒಂದು ಕಾರಣ ಇತ್ತು. ಒಂದು ವೇಳೆ ಸಂವಿಧಾನವನ್ನ ರಚಿಸಲು ಕಾಂಗ್ರೆಸ್ನವರ ಇತರ ಕ್ಯಾಬಿನೆಟ್ ಮೆಂಬರ್ಗೆ ಕೊಟ್ಟರೆ ಅವರು ತಮ್ಮ ಪ್ರಕಾರ ಉನ್ನತ ಜಾತಿಯವರಿಗೆ ಮತ್ತು ಮುಸ್ಲಿಮರಿಗೆ ಹೆಚ್ಚು ಅನುಕೂಲ ಮಾಡಿಕೊಡುತ್ತಿದ್ದರು ಎನ್ನುವುದು ಅಂಬೇಡ್ಕರ್ ಅವರ ವಾದವಾಗಿತ್ತು. ಹೀಗಾಗಿ ದೀನ ದಲಿತರಿಗಾಗಿ ಬಡವರಿಗಾಗಿ ಅಂಬೇಡ್ಕರ್ ಎಲ್ಲ ಅವಮಾನಗಳನ್ನ ಸಹಿಸಿಕೊಂಡು ಕ್ಯಾಬಿನೆಟ್ ನಲ್ಲಿ ಮುಂದುವರಿಯುತ್ತಾರೆ. ಅಂಬೇಡ್ಕರ್ ಬೇಡವೆಂದರೂ ಕೂಡ ಕಾಶ್ಮೀರಗಾಗಿ ಜವಾಹರ್ಲಾಲ್ ನೆಹರು ಆರ್ಟಿಕಲ್ 370 ಸಂವಿಧಾನದಲ್ಲಿ ಉದ್ದೇಶಪೂರ್ವಕವಾಗಿ ಹಾಕುತ್ತಾರೆ. ಇದಕ್ಕೆ ಗಾಂಧೀಜಿ ಕೂಡ ಸೈ ಎನ್ನುತ್ತಾರೆ. ಅಂಬೇಡ್ಕರ್ ಪದೇ ಪದೇ ಜಮ್ಮು ಕಾಶ್ಮೀರಗಾಗಿ ಯಾಕೆ ನೀವು ಇಷ್ಟೊಂದು ಸವಲತ್ತುಗಳನ್ನ ಕೊಡುತ್ತಿದ್ದೀರಾ, ಮುಸ್ಲಿಮರಿಗಾಗಿ ನೀವು ಬೇರೆದೇ ಕಾನೂನನ್ನ ಯಾಕೆ ಮಾಡುತ್ತಿದ್ದೀರಾ, ಭಾರತದ ಇತರೆ ಭಾಗದಲ್ಲಿ ಬಡವರು ದೀನ ದಲಿತರು ಒಂದು ಊಟಕ್ಕಾಗಿ ಪರದಾಡುತ್ತಿರುವಾಗ ಇಂಥ ಕಾನೂನು ಯಾಕೆ ಅಂತ ಕೇಳುತ್ತಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಗಾಂಧಿ ಆಗಲಿ ನೆಹರು ಆಗಲಿ ಆರ್ಟಿಕಲ್ 370 370 ಬೇಕೇ ಬೇಕು ಅಂತ ಸಂವಿಧಾನದಲ್ಲಿ ಉದ್ದೇಶಪೂರ್ವಕವಾಗಿ ಹಾಕಿಸುತ್ತಾರೆ. ಅಂಬೇಡ್ಕರ್ ಇದೇ ಸಮಯದಲ್ಲಿ ಗಾಂಧಿಗೆ ಮತ್ತು ಜವಾಹರ್ಲಾಲ್ ನೆಹರುಗೆ ಮುಂದೊಂದು ದಿನ ಇದೇ ಜಮ್ಮು ಕಾಶ್ಮೀರ ಭಾರತಕ್ಕೆ ದೊಡ್ಡ ಸವಾಲಾಗುತ್ತದೆ, ದೊಡ್ಡ ಪ್ರಾಬ್ಲಮ್ ಆಗುತ್ತದೆ ಅಂತ ಆವಾಗಲೇ ವಾರ್ನಿಂಗ್ ಮಾಡಿಬಿಟ್ಟಿದ್ದರು. ಅಂಬೇಡ್ಕರ್ ಅವರ ಹೇಳಿದ ಮಾತು ಇವತ್ತು ನಿಜ ಆಗುತ್ತಿರೋದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ನೀವೇ ಯೋಚನೆ ಮಾಡಿ. ಅಂಬೇಡ್ಕರ್ ಅದೇ ಸಮಯದಲ್ಲಿ ಭಾರತದ ಮುಂದಿನ 100 ವರ್ಷಗಳ ಭವಿಷ್ಯ ನುಡಿದು ಬಿಟ್ಟಿದ್ರು. ಇವತ್ತು ಯಾವ ರೀತಿ ಕಾಶ್ಮೀರದಲ್ಲಿ ಆತಂಕ ಎದುರಾಗಿದೆ ಅನ್ನೋದು ನೀವು ಕೂಡ ನೋಡುತ್ತಿದ್ದೀರಾ. ನೆಹರು ಆಗಲಿ ಗಾಂಧಿ ಆಗಲಿ ಭಾರತದ ಭವಿಷ್ಯ ಅವರಿಗೆ ಬೇಕಾಗಿರಲಿಲ್ಲ. ಅವರಿಗೆ ಬೇಕಾಗಿರೋದು ಅವರಿಗೆ ಸಿಕ್ಕಾಗಿತ್ತು. ಅವರು ಮಾಡುವ ರಾಜಕೀಯ ನಡೆದೇ ಹೋಗಿತ್ತು. ಆದ್ರೆ ಭಾರತದ ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಿದ್ದ ಅಂಬೇಡ್ಕರ್ ಬಗ್ಗೆ ಇದೇ ಕಾರಣ ಅವರಿಗೆ ಸಿಟ್ಟು ಇತ್ತು. ಈಗ ನಿಮಗೆ ನಾನು ಯಾಕೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರನ್ನ ದ್ವೇಷಿಸುತ್ತಿರೋ ಅನ್ನೋದಕ್ಕೆ ಎರಡನೇ ಕಾರಣ ಹೇಳುತ್ತೇನೆ. ಹೌದು, ಅದುವೇ ಯೂನಿಫಾರ್ಮ್ ಸಿವಿಲ್ ಕೋಡ್ UCC. ಅದು ಇವತ್ತು ಕೂಡ ಗರ್ಜಿಸುತ್ತಿದೆ. ಅಂಬೇಡ್ಕರ್ ಪ್ರಕಾರ ಭಾರತದಲ್ಲಿರುವ ಪ್ರತಿಯೊಂದು ಪ್ರಜೆಗೂ ಒಂದೇ ಸಮನಾದ ಕಾನೂನು ಇರಬೇಕು ಅಂತ ಹೇಳಿದ್ದರು. ಒಂದು ಧರ್ಮಕ್ಕೆ ಒಂದು ಕಾನೂನು, ಇನ್ನೊಂದು ಧರ್ಮಕ್ಕೆ ಇನ್ನೊಂದು ಕಾನೂನು, ಇದು ಒಪ್ಪಿಗೆ ಇಲ್ಲ ಅಂತ ಅಂಬೇಡ್ಕರ್ ಖಡಾಖಂಡಿತವಾಗಿ ಹೇಳಿದ್ದರು. ಆದ್ರೆ ಮಹಾತ್ಮ ಗಾಂಧಿ ಆಗಲಿ ನೆಹರು ಆಗಲಿ ಇದನ್ನ ಒಪ್ಪಿಕೊಳ್ಳುವುದಿಲ್ಲ. ಭಾರತದ ಮುಸ್ಲಿಮರಿಗೆ ಒಂದು ಕಾನೂನಾದ್ರೆ ಭಾರತದ ಹಿಂದೂಗಳಿಗೆ ಇನ್ನೊಂದು ಕಾನೂನಾಗಿತ್ತು. ಮುಸ್ಲಿಮರು ತಮ್ಮ ಶರಿಯಾ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗಬಹುದು, ಆದ್ರೆ ಅವರಿಗೆ ಯಾವುದೇ ಕಾನೂನು ಲಾಗೂ ಆಗುವುದಿಲ್ಲ. ಹಿಂದೂಗಳಿಗೆ ಪ್ರತಿಯೊಂದು ಕಾನೂನು ಅನ್ವಯವಾಗುತ್ತಿತ್ತು. ಒಂದು ದೇಶದಲ್ಲಿ ಎರಡೆರಡು ಕಾನೂನು ಯಾಕೆ ಬೇಕೆ ಅಂತ ಅಂಬೇಡ್ಕರ್ ವಾದ ಮಾಡಿದ್ದರು. ಇದು ಕೂಡ ಗಾಂಧಿ ಆಗಲಿ ನೆಹರು ಆಗಲಿ ಅಂಬೇಡ್ಕರ್ ಅವರ ಬಗ್ಗೆ ನಿಷ್ಠುರ ಆಗಲು ಕಾರಣ ಆಗುತ್ತದೆ. ಇದರಿಂದ ಮುಂದೆ ಒಂದಿಲ್ಲ ಒಂದು ದಿವಸ ಮತ್ತೆ ಭಾರತ ಇಬ್ಬಾಗ ಆಗಬೇಕಾಗುತ್ತದೆ ಅನ್ನುವ ಮಾತನ್ನ ಅಂಬೇಡ್ಕರ್ ಆಗಲೇ ನುಡಿದಿದ್ದರು. ಇವತ್ತು ನೋಡಿ ಯಾವ ರೀತಿ ಭಾರತದಲ್ಲಿ ಮುಸಲ್ಮಾನರು ಯಾವುದೇ ಕಾನೂನನ್ನ ಒಪ್ಪಿಕೊಳ್ಳುವುದಿಲ್ಲ ಅನ್ನುವುದಕ್ಕೆ ಹಲವಾರು ಜಲವಂತ ಉದಾಹರಣೆಗಳಿವೆ. ಹೀಗಾಗಿ ಕೆಲವು ವರ್ಷಗಳ ಹಿಂದೆ ಮೋದಿ ಸರ್ಕಾರ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಬದಲಾಯಿಸಬೇಕೆಂದು ನಿರ್ಧಾರ ಮಾಡಿತ್ತು. ಆಗಲೂ ಕೂಡ ಇದೇ ಕಾಂಗ್ರೆಸ್ ಪಾರ್ಟಿ ಇದನ್ನ ವಿರೋಧಿಸಿತ್ತು. ಇವತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ ಪಾಸ್ ಆಗಿದ್ದರೆ ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಒಂದೇ ಕಾನೂನು ಇರುತ್ತಿತ್ತು. ಆದರೆ ದುರಾದೃಷ್ಟ ಅವತ್ತು ಅಂಬೇಡ್ಕರ್ ಅವರ ಮಾತನ್ನ ಯಾರು ಕೂಡ ಕೇಳುವುದಿಲ್ಲ. ಜವಾಹರ್ಲಾಲ್ ನೆಹರು ಅವರಿಗೆ ಯಾಕೆ ನಾನು ಒಬ್ಬ ದಲಿತನ ಮಾತು ಕೇಳಬೇಕೆನ್ನುವ ಒಂದು ಅಹಂಕಾರವಿತ್ತು. ಪದೇ ಪದೇ ಸಂವಿಧಾನದಲ್ಲಿ ತಿದ್ದುಪಡಿ ತರುವ ಸಂಬಂಧದಲ್ಲಿ ಹಲವಾರು ಬಾರಿ ಕ್ಯಾಬಿನೆಟ್ ನಲ್ಲಿ ಜವಾಹರ್ಲಾಲ್ ನೆಹರುವಿನಿಂದ ಅವಮಾನಗೊಂಡಿದ್ದು, ಪದೇ ಪದೇ ಸಂವಿಧಾನದಲ್ಲಿ ತಿದ್ದುಪಡಿ ತರುವ ಸಂಬಂಧದಲ್ಲಿ ಹಲವಾರು ಬಾರಿ ಕ್ಯಾಬಿನೆಟ್ ನಲ್ಲಿ ಜವಾಹರ್ಲಾಲ್ ನೆಹರುವಿನಿಂದ ಅವಮಾನಗೊಂಡು ಕೊನೆಗೆ 1951 ಸೆಪ್ಟೆಂಬರ್ 27ರಂದು ಪಾರ್ಲಿಮೆಂಟ್ ನಲ್ಲಿ ಹಿಂದೂ ಕೋಡ್ ಬಿಲ್ ಸೋಲುತ್ತದೆಯೋ ಅದೇ ದಿವಸ ಡಾಕ್ಟರ್ BR ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಲು ನಿರ್ಧಾರ ಮಾಡುತ್ತಾರೆ. 1952ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಲೋಕಸಭೆ ಚುನಾವಣೆ ನಡೆದಾಗ ಡಾಕ್ಟರ್ BR ಅಂಬೇಡ್ಕರ್ ಮುಂಬೈನ ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿದಾಗ ಇದೇ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರ ಆಪ್ತರಾಗಿದ್ದಂತಹ ನಾರಾಯಣ್ ಸದೋಬಾ ಕರ್ಜೋಲ್ಕರ್ ಅವರನ್ನ ಅವರ ವಿರುದ್ಧ ಇಲೆಕ್ಷನ್ ನಲ್ಲಿ ನಿಲ್ಲಿಸುತ್ತಾರೆ. ಹೀಗಾಗಿ ಎಲ್ಲ ಕುತಂತ್ರಗಳನ್ನ ಮಾಡಿಸಿ ಅಂಬೇಡ್ಕರ್ ಅವರನ್ನ ಹೀನಾಯವಾಗಿ
ಸೋಲಿಸುತ್ತಾರೆ. ಮತ್ತೆ 1954ರಲ್ಲಿ ನಡೆದ ಬೈ ಎಲೆಕ್ಷನ್ ಅಲ್ಲೂ ಕೂಡ ಅಂಬೇಡ್ಕರ್ ಭಂಡಾರದಿಂದ ಸ್ಪರ್ಧೆ ಮಾಡುತ್ತಾರೆ. ಆಗಲೂ ಕೂಡ ಅಂಬೇಡ್ಕರ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುತ್ತಾರೆ. ಮೂರನೇ ಬಾರಿ 1957ರಲ್ಲಿ ಚುನಾವಣೆ ಸ್ಪರ್ಧಿಸಬೇಕೆನ್ನುವಷ್ಟರಲ್ಲಿ ಅಂಬೇಡ್ಕರ್ ದಿಢೀರ್ ಸಾವನ್ನಪ್ಪುತ್ತಾರೆ. ಅವರ ಸಾವಿನ ಹಿಂದೆಯೂ ಕೂಡ ಕಾಂಗ್ರೆಸ್ ಕೈವಾಡ ಇತ್ತು ಅನ್ನುವ ಊಹಾಪೋಹಗಳಿವೆ. ನೋಡಿದಿರಾ ಸ್ನೇಹಿತರೆ, ಇವತ್ತು ಕಾಂಗ್ರೆಸ್ ಪಾರ್ಟಿ ದೀನ ದಲಿತರ ಪಾರ್ಟಿ ಅಂತ ಹೇಳಿಕೊಳ್ಳುತ್ತದೆ. ಆದರೆ ದುರದೃಷ್ಟ, ಈ ದೀನ ದಲಿತರ ಪಿತಾಮಹ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಯಾವ ರೀತಿ ನೋಡಿಕೊಂಡಿದ್ರು ಅನ್ನುವುದಕ್ಕೆ ನಾನು ಮೇಲು ಕೊಟ್ಟ ಉದಾಹರಣೆಗಳೇ ನಿಮ್ಮ ಮುಂದಿವೆ. ಜಾಸ್ತಿ ಹೇಳಬೇಕಾಗಿಲ್ಲ, ತಿಳಿದವರಿಗೆ ಇದೆಲ್ಲ ಗೊತ್ತಾಗುತ್ತದೆ. ತಿಳುವಳಿಕೆ ಇರದೇ ಇರುವಂತರನ್ನ ಚಿಲ್ಲರೆ ದುಡ್ಡು ಕೊಟ್ಟು ಭೇಟಿ ಭಾಗ್ಯಗಳನ್ನ ಕೊಟ್ಟು ಬಳಸಿಕೊಳ್ಳುತ್ತಿರುವುದು ಇವತ್ತು ಕೂಡ ನಾವು ಕಾಣುತ್ತಿದ್ದೇವೆ. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ, ಅಂಬೇಡ್ಕರ್ ಬಗ್ಗೆ ಭಕ್ತಿ ಇದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಭೀಮ್ ಅಂತ ಬರೆಯಿರಿ. बाबा साहब अंबेडकर के साथ कांग्रेस को कितनी नफरत रही थी, उनके प्रति कितना गुस्सा था, और किसी भी हालत में बाबा साहब की हर बात के प्रति कांग्रेस चिढ़ जाती थी. और इसके सारे दस्तावेज मौजूद है. और इस गुस्से को दो बार बाबा साहब को चुनाव में पराजित करने के लिए क्या कुछ नहीं किया गया. कभी भी बाबा साहब को भारत रत्न के योग्य नहीं समझा गया. आदरणीय सभापति जी, कभी भी बाबा साहब को भारत रत्न योग्य नहीं समझा गया. इतना ही नहीं, आदरणीय सभापति जी, इस देश के लोगों ने बाबा साहब की भावना का आदर किया, सर्व समाज ने आदर किया. और तब आज मजबूरन कांग्रेस को जय भीम बोलना पड़ रहा है. उनका मुंह सूख जाता है.